ಇವತ್ತು ನಾನು ರಾಜ್ಮಾದು ಒಂದು ಪದಾರ್ಥ ಮಾಡ್ತೇನೆ ಗ್ರೇವಿ ಟೈಪಲ್ಲಿ, ಮತ್ತು ಜೀರಾ ರೈಸ್ ಮಾಡ್ತೇನೆ. ಅದಕ್ಕೆ ಈಗ ರಾಜ್ಮಾವನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ ನಿನ್ನೆ ರಾತ್ರಿ. ಇವತ್ತು ಕುಕ್ಕರಲ್ಲಿ ಬೇಯಿಸ್ತೇನೆ. ಎರಡು ನೀರುಳ್ಳಿ ತುಂಡು ಮಾಡಿಟ್ಟಿದ್ದೇನೆ, ಒಂದು 4-5 ಬೆಳ್ಳುಳ್ಳಿ ಸುಲಿದಿಟ್ಟಿದ್ದೇನೆ, ಒಂದು ತುಂಡು ಶುಂಠಿ, ಟೊಮೆಟೊ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಳ್ತೇನೆ, ಮತ್ತು ಟೊಮೆಟೊ ಪ್ಯೂರಿ ಮಾಡಿ ಇಡ್ತೇನೆ ಇದು ಬೇಯುವಾಗ. ರಾಜ್ಮಾ ಬೆಂದಿದೆ ಒಳ್ಳೆಯದು. ಈಗ ಮಸಾಲೆಗೆ ತಯಾರು ಮಾಡ್ತೇನೆ. ಎಣ್ಣೆ ಬಿಸಿ ಆಯಿತು, ನೀರುಳ್ಳಿ ಹಾಕ್ತೇನೆ. ಮೂರು ಹಸಿಮೆಣಸು ಉದ್ದಕ್ಕೆ ಕೊಯ್ದಿದ್ದೇನೆ, ಗಾಯ ಹಾಕಿದ್ದೇನೆ, ಭಾಗ ಮಾಡಲಿಲ್ಲ, ಮಧ್ಯದಲ್ಲಿ ಗಾಯ ಹಾಕಿದ್ದೇನೆ. ಜೀರಾ ರೈಸಿಗೆ ತುಪ್ಪ ಹಾಕ್ತೇನೆ, ಹೀಗೆ ಹಾಕ್ತೇನೆ. ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತೆಗೆದುಕೊಂಡಿದ್ದೇನೆ, 2 ಗ್ಲಾಸ್ ನೀರು ಹಾಕಿದ್ದೇನೆ ಬಾಸುಮತಿ ಅಕ್ಕಿಗೆ. ಉಪ್ಪು ಹಾಕ್ತೇನೆ. ಮೆಣಸು ಹುಡಿ ಹಾಕ್ತೇನೆ 1 ಸ್ಪೂನು, ಜೀರಾ ಹುಡಿ ಹಾಕ್ತೇನೆ 3/4 ಸ್ಪೂನು, ಸ್ವಲ್ಪ ಹಳದಿ ಹುಡಿ ಹಾಕ್ತೇನೆ, ಕೊತ್ತಂಬರಿ ಹುಡಿ ಹಾಕ್ತೇನೆ 1.5 ಸ್ಪೂನು, ಟೊಮೆಟೊ ಪ್ಯೂರಿ ಹಾಕ್ತೇನೆ. ಉಪ್ಪು ಹಾಕ್ತೇನೆ. ಒಂದು ವಿಜಿಲ್ ಬಂತು, ಸಣ್ಣದು ಮಾಡ್ತೇನೆ. ಎರಡಾಯ್ತು, ಇನ್ನು ಒಂದು ಬಂದು ಬರಬೇಕು ವಿಜಿಲ್. ಮುಚ್ಚಿಡ್ತೇನೆ 1-2 ನಿಮಿಷ. ಈಗ ಸೈಡಿಗೆಲ್ಲ ಎಣ್ಣೆ ಎಲ್ಲ ಬಿಟ್ಟಿತ್ತು, ಮಸಾಲೆ ರೆಡಿಯಾಗಿದೆ. ಬೇಯಿಸಿದ ರಾಜ್ಮಾ ಹಾಕ್ತೇನೆ. ಆಫ್ ಮಾಡ್ತೇನೆ, 3 ವಿಜಿಲ್ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಒಂಚೂರು ಬೆಣ್ಣೆ ಹಾಕಿದ್ದೇನೆ. ರೈಸ್ ಮತ್ತು ರಾಜ್ಮಾ ಗ್ರೇವಿ ರೆಡಿ ಆಯಿತು. ಗೀ ರೈಸ್ ಮತ್ತು ರಾಜ್ಮಾ ಗ್ರೇವಿ ರೆಡಿ ಆಯಿತು. ನೀವು ಸಹ ಟ್ರೈ ಮಾಡಿ ಮತ್ತು ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಕಮೆಂಟ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.